ಸೊ ಲಾಕ್ಡೌನ್ ಎಂದ ಕೂಡಲೇ ಮಧ್ಯಮ ವರ್ಗದ ಜನರ ಜೀವನ ಒಂದಿಷ್ಟು ಅತಂತ್ರ ಆಗುತ್ತೆ, ಒಂದಿಷ್ಟು ಹೆದರಿಕೆ ಆಗುತ್ತೆ. ಆದಾಯಕ್ಕೆ ಧಕ್ಕೆ ಬರುವಂಥ ಸಂದರ್ಭದಲ್ಲಿ ಹೇಗೆ ಜೀವನ ಎನ್ನುವುದು ಅವರು ಯೋಚಿಸಲೇಬೇಕಾಗಿರುವಂಥ ಸಂಗತಿ. ಆದರೆ ಮನೆಯನ್ನು ಬಿಟ್ಟು ಹೊರಗಿರುವಂಥ, ನಿರಾಶ್ರಿತರಾಗಿರುವಂಥ, ಸಣ್ಣ ಪುಟ್ಟ ಉದ್ಯೋಗವನ್ನು ಮಾಡಿಕೊಂಡು ಅಲ್ಲಿಯೇ ಹೊಟ್ಟೆ ತುಂಬಿಸಿಕೊಂಡು ಅಲ್ಲಿಯೇ ಇರುವಂತಹ ಮತ್ತು ಯಾವುದೇ ರೀತಿಯ ಆಶ್ರಯ ಇಲ್ಲದೆ, ಭದ್ರತೆ ಇಲ್ಲದೆ ಜೀವನವನ್ನು ಸಾಗಿಸುವವರ ಸಂಕಟ ಅಥವಾ ಸವಾಲು ಅಂತೂ ಇನ್ನೂ ಹೆಚ್ಚು. ಫಸ್ಟಿಗೆ ಕೇಳಿದರೆ ಹೋದ ಬಾರಿ ಈ ಲಾಕ್ಡೌನ್ ಸಮಯದಲ್ಲಿ ಆವಾಗ ಕೂಡ ನಾವು ಇದೇ ರೀತಿಯಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೆವು. ಈ ಬಾರಿ ಕೂಡ ಈ ಲಾಕ್ಡೌನ್ ಆಗುವಾಗ ಹೋದ ಬಾರಿ ಪ್ರಾಕ್ಟಿಕಲ್ ಆಗಿ ನಾವು ನೋಡಿರುವುದರಿಂದ ನಾವು ಮೀಟಿಂಗ್ ಆಗುವಾಗ ನಮ್ಮ ಸೇವಾಂಜಲಿ ಚಾರಿಟೇಬಲ್ ಟ್ರಸ್ಟಿನ ಅಧ್ಯಕ್ಷರು ನಮ್ಮ ಮಂಗಳೂರು ದಕ್ಷಿಣದ ಶಾಸಕರಾಗಿರುವಂಥ ವೇದವ್ಯಾಸ ಕಾಮತ್ರವರು ಅವರೆಂತ ಹೇಳಿದರೆ ಏನಾದರೂ ಈ ಸಲ ಸಹ ಕೂಡ ನಾವು ಅದೇ ರೀತಿಯಂಥ ಮತ್ತು ಅದಕ್ಕಿಂತ ಹೆಚ್ಚು ಕೆಲಸ ಮಾಡಬೇಕು ಹೇಳಿ. ಹೋದ ಬಾರಿ ಊಟದ ವ್ಯವಸ್ಥೆ ಕದ್ರಿ ದೇವಸ್ಥಾನದಿಂದ ನಮಗೆ ಸಿಗ್ತಾ ಇತ್ತು, ಬಾಕಿ ವ್ಯವಸ್ಥೆಗಳನ್ನು ನಾವು ಮಾಡ್ತಾ ಇದ್ದದ್ದು. ಹಾಗೆ ಅವರು ಹೇಳಿದರು, ಮಂಗಳೂರಿನಲ್ಲಿ ಯಾರೂ ಕೂಡ ಹಸಿವಿನಿಂದ ಇದ್ದಾರೆ ಹೇಳುವಂಥದ್ದು ಆಗಬಾರದು, ಹಾಗಾಗಿ ನಮ್ಮ ಟ್ರಸ್ಟಿನಿಂದ ಅದಕ್ಕೆ ಬೇಕಿದ್ದಂಥ ವ್ಯವಸ್ಥೆಗಳನ್ನು ಮಾಡಬೇಕು ಹೇಳಿ. ನಂತರ ಹೀಗೆ ಲೀಸ್ಟ್ ಎಲ್ಲ ಆಯಿತು, ಯಾರು ಎಂಥದ್ದು ಹೇಳುವಂಥದ್ದು. ಹಾಗೆ ನಾವೆಂತ ಮಾಡಿದ್ದೇವೆ ಹೇಳಿದ್ರೆ, ಫಸ್ಟ್ ಡೇಯಿಂದ ನಾವು 3 ವಾಹನದಲ್ಲಿ ಹೊರಡ್ತೇವೆ. ಒಂದು ವಾಹನ ಕದ್ರಿ ಗ್ರೌಂಡಿನ ಹತ್ರ ಹೋಗಿ ಅಲ್ಲಿಂದ ಪಂಪ್ವೆಲ್ ಪೊಲೀಸ್ ಚೌಕಿಯಾಗಿ ಇಲ್ಲಿ ನಮ್ಮ ನಾಗೂರಿ ಪೊಲೀಸ್ ಸ್ಟೇಷನ್ ಆಗಿ ಅಲ್ಲಿ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಮತ್ತು ರೈಲ್ವೆ ಸ್ಟೇಷನ್ನಿಗೆ ಹೋಗಿ ಅಲ್ಲಿದ್ದವರಿಗೆ ಊಟ ಕೊಡ್ತಾರೆ. ಇನ್ನೊಂದು ಹೇಗೆ ಹೇಳಿದರೆ, ನಮ್ಮದು ಲೇಡಿ ಗೋಶನ್, ಬಂದರ್ ಪೊಲೀಸ್ ಸ್ಟೇಷನ್, ಪಾಂಡೇಶ್ವರ ಪೊಲೀಸ್ ಸ್ಟೇಷನ್, ಕ್ಲಾಕ್ ಟವರ್ ಚೆಕ್ ಪಾಯಿಂಟ್ ಅಲ್ಲಿ ಹೋಗಿ ನಂತರ ಈ ನಮ್ಮ ಸೆಂಟ್ರಲ್ ಮಾರ್ಕೆಟಿನ ಸುತ್ತಮುತ್ತ ಇರುವವರಿಗೆ. ಇನ್ನೊಂದು ಅದೇ ರೀತಿ ಉರ್ವ ಸ್ಟೇಷನ್, ಉರ್ವ ಮಾರ್ಕೆಟ್ ಗ್ರೌಂಡು, ಉರ್ವ ಸ್ಟೋರ್ ಗ್ರೌಂಡಿಗೆ ಹೋಗ್ತದೆ. ಇದು ಬೆಳಿಗ್ಗೆ ರಾತ್ರಿ ಕೊಡ್ತಾ ಇದ್ದೇವೆ. ಯಾರಾದರೂ ಹೇಳ್ಬೋದು, ಕೆಲವರು ಹೇಳ್ತಾರೆ ಅಷ್ಟು ಮಂದಿಗೆ ಕೊಡೋದಿಲ್ಲ, ಇಷ್ಟು ಮಂದಿಗೆ ಕೊಡೋದಿಲ್ಲ ಹೇಳಿ. ನಾವು ಬೇಕಿದ್ದರೆ ಯಾರ ಹತ್ರ ಕೂಡ ಇದರ ಬಗ್ಗೆ ನಾವು 12 ಕಾಲ ಆಗುವಾಗ ಇದನ್ನು ನಮ್ಮ ಊಟ ತಯಾರಿ ಆಗೋದು ಕಾಮತ್ ಕ್ಯಾಟ್ರಸ್ನಲ್ಲಿ, ನಮ್ಮ ನ್ಯೂ ಚಿತ್ರ ಟಾಕೀಸ್ನ ಹತ್ರ ಕಾಮತ್ ಕ್ಯಾಟ್ರಸ್ ಇದರಲ್ಲಿ ಊಟ ರೆಡಿ ಆಗ್ತದೆ. ಅಲ್ಲಿಂದ ಹೋಗೋದು, ಯಾರು ಬೇಕಿದ್ದರೂ ಬಂದು ನೋಡ್ಬೋದು. ನಾವು ಹೇಳುವಂಥ ಅಂಕಿಅಂಶ ಹೆಚ್ಚು ಕಡಿಮೆ ಇದೆ ಹೇಳುವಂಥದ್ದು. ಇನ್ನೊಂದು ಅಂತ ಹೇಳಿದರೆ, ನಮಗೆ ವೇದವ್ಯಾಸ ಕಾಮತ್ ಹೇಳಿದ್ದು, ನಾವು ಈ ಪಾಪದವರಿಗೆ ಕೊಡುವುದು ಹೇಳಿ, ಕೊಡುವಂಥದ್ರಲ್ಲಿ ಕ್ವಾಲಿಟಿಯಲ್ಲಿ ವ್ಯತ್ಯಾಸ ಆಗಬಾರ್ದು. ತಿನ್ನುವವರಿಗೆ ಅವರಿಗೊಂದು ಮನಸ್ಸಿಗೆ ಸಮಾಧಾನ ಆಗಬೇಕು ಹೇಳುವಂಥದ್ದು. ನಾಗೇಂದ್ರ ಅವರು ನೀವು ನಂಬಲಿಕ್ಕಿಲ್ಲ, ನಾವು ರಾತ್ರಿ ವೆಜ್ ಬಿರಿಯಾನಿ ಒಂದು ದಿವಸ ಪಲಾವ್, ಒಂದು ದಿವಸ ತವಾ ಪಲಾವ್, ಒಂದು ದಿವಸ ಗೀ ರೈಸ್ ಮಾಡ್ತೇವೆ. ಇದು ಮಾಡುವಾಗ ಇದಕ್ಕೆ ಬಾಸ್ಮತಿ ರೈಸನ್ನೇ ಹಾಕೋದು, ಮತ್ತು ಗೀ ರೈಸ್ ಮಾಡುವಾಗ ಅದಕ್ಕೆ ನಂದಿನಿ ತುಪ್ಪ ಹಾಕಿಯೇ ಮಾಡೋದು. ಇದರಲ್ಲಿ ಯಾವುದೇ ಕಾಂಪ್ರಮೈಸ್ ಮಾಡೋದಿಲ್ಲ ನಾವು. ಈಗ ಮಧ್ಯಾಹ್ನ ಅನ್ನ ಸಾಂಬಾರು ಪಲ್ಯ ಉಪ್ಪಿನಕಾಯಿ ಮಾಡುವಾಗ ಕೂಡ ನಾವು ಏನು ಕಾಂಪ್ರಮೈಸ್ ಮಾಡೋದಿಲ್ಲ. ಒಳ್ಳೆ ಕ್ವಾಲಿಟಿಯ ಅಕ್ಕಿ ಇದನ್ನು ಉಪಯೋಗಿಸಿದ್ದು. ಇನ್ನೊಂದು ಎಂತ ಹೇಳಿದರೆ, ಈಗ ಸಾಯಂಕಾಲ ಫಸ್ಟಿಗೆ ನಾವು ಚಹಾ ಕಾಫಿ ಕೊಡ್ತಾ ಇದ್ದೆವು,
ಬಟ್ ಅದು ಕೊಡ್ತಾ ಬರುವಾಗ ಅದು ತಣ್ಣಗೆ ಆಗ್ತದೆ. ಅದಕ್ಕಾಗಿ ನಾವೆಂತ ಮಾಡ್ತೇವೆ ಹೇಳಿದರೆ ಸೀಲ್ ಪ್ಯಾಕ್ ರಸ್ನ ಇಲ್ಲಾದರೆ ಹೀಗೆ ಅದನ್ನು ಮಾಡ್ತೇವೆ. ಅದರಲ್ಲೂ ಕೂಡ ಒಂದು ದಿವಸ ನಾವು ವಡಪಾವ್, ಒಂದು ದಿವಸ ಸ್ಯಾಂಡ್ವಿಚ್, ಒಂದು ದಿವಸ ನಮ್ಮ ಕ್ಯಾಬೇಜ್ ಅಂಬಡೆ, ಬೋಂಡ ಸಂಜೆಗೆ ಈ ರೀತಿಯಾಗಿ ಅಂಥದ್ದು ಕೊಡೋದು. ನಂತರ ಒಂದು ದಿವಸ ವೇದಾಸ್ ಕಾಮತ್ ಹೇಳಿದೆ, ಅಲ್ಲ ಮರ ನನಗೆ ಒಬ್ಬರು ಹೇಳಿದರು ಅವರಿಗೆಲ್ಲ ಸೋಪು ಪೇಸ್ಟಿನ ವ್ಯವಸ್ಥೆ ಇಲ್ಲ ಹೇಳಿ. ಹಾಗೆ 1,000 ಮಂದಿಗೆ ನಾವು ಪೇಸ್ಟ್, ಬ್ರಷ್, ಸೋಪು, ಬೈರಾಸು ಮತ್ತು ಸ್ಯಾನಿಟೈಸರ್ ಬಾಟಲ್ ಮತ್ತು ಮಾಸ್ಕ್ ಕೊಟ್ಟಿದ್ದೇವೆ. ನಂತರ ಒಬ್ಬರು ನರೇಶ್ ಶೆಣೆಗೇನೋ ಫೋನ್ ಮಾಡಿ ಹೇಳಿದರು, ಅಲ್ಲ ಮಾರೆ ಅವರಿಗೊಂದು ಸ್ವೀಟ್ ಕೊಡ್ರಿ, ನೀವು ಅವರಿಗೆ ಸ್ವೀಟ್ ತಿನ್ನುವಂಥದ್ದು ಕೂಡ ಆಸೆ ಇರಬಹುದು ಹೇಳಿ. ಹಾಗೆ ನಾವೆಂತ ಮಾಡಿದೆವು, ಒಂದು ದಿವಸ ಎಲ್ಲರಿಗೆ ನೋಡಿ ಅದೇ ಈಗ ಕಾಣ್ತಾ ಇರುವಂಥದ್ದು, ಆ ದಿವಸ ನಾವು ಟೀ ಶರ್ಟ್, ಆ ಮಳೆಗೆ ತಲೆ ಒದ್ದೆ ಆಗಬಾರ್ದು ಹೇಳುವುದಕ್ಕೆ ಆ ಟೋಪಿ, ಆ ನಂತರ ಆ ದಿವಸ ಮಾಲ್ಪುರಿ, ಮತ್ತೆ ನೀವು ಜಾತ್ರಾ ಸಮಯದಲ್ಲಿ ಲೈವ್ ಸೋಡಾ ಸರ್ಬತ್ ಮಾಡಿ ಕೊಡುವಂಥದ್ದಿದೆ, ಇದನ್ನು ಕೊಟ್ಟಿದ್ದೇವೆ ನಾವು. ಆ ದಿವಸ BJPಯ ಕಾರ್ಪೊರೇಟರ್ ಸಕಿಲ ಕಾವ ಕೂಡ ನಮ್ಮೊಟ್ಟಿಗೆ ಕೈ ಜೋಡಿಸಿದ್ದಾರೆ. ಇಲ್ಲಿ ನಾನು ಇನ್ನೊಂದು ವೀಕ್ಷಕರಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಇದು ಯಾವುದೇ ನಮಗೆ ಪ್ರಚಾರದ ಹುಚ್ಚಿನಿಂದ ಮಾಡುವುದಲ್ಲ. ಇದು ನಮ್ಮವರು ಈ ಒಂದು ಸಂದಿಗ್ಧ ಘಟ್ಟದಲ್ಲಿ ನಮಗೆ ಯಾರೂ ಇಲ್ಲ ಹೇಳುವಂಥ ಭಾವನೆ ಬರಬಾರ್ದು, ಅವರಿಗೆ ಹಸಿವಾಗಬಾರ್ದು, ಹಸಿವಿನಿಂದ ನಾವಿದ್ದೇವೆ ಹೇಳುವಂಥ ಒಂದು ಮನೋಸ್ಥಿತಿಯಲ್ಲಿ ಅವರು ಇರಬಾರ್ದು ಹೇಳುವ ಒಂದೇ ಒಂದು ಇದರಲ್ಲಿ ನಾವು ಮಾಡಿದ್ವಿ. ಅದೇ ದಿವಸ ನೋಡಿ ಅಲ್ಲಿ ನಾವು ನೀರು ದೋಸೆಗೆ ಪನ್ನೀರ್ ಕುರ್ಮ ಕೊಟ್ಟಿರುವಂಥದ್ದು. ಇಲ್ಲಿ ಇದು ಪ್ರಚಾರಕ್ಕಾಗಿ ಏನು ಮಾಡಿರುವಂಥದ್ದಲ್ಲ. ಮತ್ತು ಈಗ ನಾವು ಕೊಡ್ತಾ ಇರುವಾಗ TV ಅವರು ಬರ್ತಾರೆ, ಪತ್ರಿಕೆಯವರು ಬರ್ತಾರೆ, ಅದು ಪ್ರಚಾರ ಆಗ್ತದೆ. ಅದು ನಮ್ಮ ಉದ್ದೇಶ ಅಲ್ಲ. ನಮ್ಮ ಉದ್ದೇಶ ಅಂತ ಹೇಳಿದರೆ ನಮ್ಮ ಟ್ರಸ್ಟಿನಿಂದ ಒಂದು ಜನರ ಸೇವೆ ಮಾಡಲಿಕ್ಕೆ ನಮಗೆ ಈ ಒಂದು ಅವಕಾಶ ಇದೆ, ಇದರಿಂದ ಜನರ ಸೇವೆ ಮಾಡಬೇಕು ಹೇಳುವಂಥದ್ದು. ಮತ್ತೆ ಒಂದಿಷ್ಟು ಜನರಿಗೆ ಪ್ರೇರಣೆ ಕೂಡ ಆಗ್ಬೋದೇನೋ ಅಂತ ಅನಿಸ್ತಾ ಉಂಟು. ಹೌದು ನೋಡಿ, ನಾವು ಫಸ್ಟ್ ಒಂದು 4-5 ದಿವಸ ನಾವು ಈ ಊಟ ಕೊಡ್ತಾ ಇರುವಾಗ ಮಂಗಳೂರಿನಲ್ಲಿ ಯಾವುದೇ ಸಂಘ ಸಂಸ್ಥೆ ಈ ಊಟದ ವ್ಯವಸ್ಥೆಯನ್ನು ಮಾಡಿರಲಿಲ್ಲ. ಅಲ್ಲ, ಕೆಲವೊಮ್ಮೆ ನನಗೆ ಬೇಸರ ಎಂಥದ್ದಾಗೋದು ಹೇಳಿದರೆ, ಈ ಯಾರಿಗೂ ಒಂದು ಲೆಕ್ಕ ಇಲ್ಲದಾಗಿ ಹೇಳಿದರೆ ಎಲ್ಲರೂ ಬರೋದು ಒಂದೇ ಪ್ರದೇಶದಲ್ಲಿ ಈ ಅನ್ನದ ಪ್ಯಾಕೆಟ್ ಎಲ್ಲ ಹಂಚುತ್ತಾರೆ. ಅವರು ಅಲ್ಲಿರುವವರು ಎಲ್ಲರೂ ಅದನ್ನು ತಗೊಳ್ತಾರೆ, ಯಾವುದು ಒಳ್ಳೇದುಂಟು ಅದನ್ನು ತಿಂತಾರೆ, ಬಾಕಿ ತೆಗೆದು ಬಿಸಾಡ್ತಾರೆ. ಹಾಗೆ ಆಗಬಾರ್ದು. ನಾನು ಹೇಳುವುದು ಅಂತ ಹೇಳಿದರೆ, ಯಾವುದನ್ನು ಒಂದು ತಗೊಳ್ಳಿ, ಊಟ ಮಾಡಿ. ನೀವು ತಗೊಳ್ಳದೇ ಇದ್ದರೆ ಅದು ಉಳಿದ್ರೆ ಇನ್ನೊಬ್ಬನಿಗೆ ಅದಕ್ಕೆ ಉಪಯೋಗ ಆಗ್ತದೆ ಹೇಳುವಂಥದ್ದು ಒಂದು. ಇನ್ನೊಂದು ಎಂತ ಹೇಳಿದರೆ ನೋಡಿ, ನಮಗೆ SDCC ಬ್ಯಾಂಕಿನವರು ಕೊರೋನಾ ಕಾಲದಲ್ಲಿ 3 ತಿಂಗಳಿಗೆ ಒಂದು ಆಂಬ್ಯುಲೆನ್ಸ್ ಕೊಟ್ಟಿದ್ದಾರೆ. ನಮಗೆ ನಮ್ಮ ವಾರ್ ರೂಮಿಗೆ ಯಾರೇ ಫೋನ್ ಮಾಡಿದರೆ ನಮ್ಮ ಹುಡುಗರು PP ಕಿಟ್ ಹಾಕಿ, ನೋಡಿ ಅದು ನಮ್ಮದೇ, PP ಕಿಟ್ ಹಾಕಿ ಆ ಕೊರೋನಾ ರೋಗಿ ಎಲ್ಲಿ ಯಾವ ಹಾಸ್ಪಿಟಲ್ನಲ್ಲಿದೆ ಅಲ್ಲಿಂದ ಅವರನ್ನು ಕೊಂಡೋಗಿ ಅವರನ್ನು ಸುಡುವ ವ್ಯವಸ್ಥೆ ಮಾಡ್ತೇವೆ ಆ ಬಾಡಿಯನ್ನು. ಅದರಲ್ಲಿ ಯಾವುದೇ ಒಂದು GSB ಬ್ರಾಹ್ಮಣರದು ಆದರೆ ನಮ್ಮದರಲ್ಲಿ ಸ್ಮಶಾನಕ್ಕೆ ಕೂಡ ಭಟ್ರು ಬಂದು ಕೆಲವು ವಿಧಿ ಕ್ರಿಯಾಕಾರ್ಯಗಳು ಮಾಡಲಿಕ್ಕಿದೆ, ಅದನ್ನು ನಾವು ಮಾಡಿಸ್ತೇವೆ. ಯಾಕೆ ಹೇಳಿದರೆ ಸತ್ತ ವ್ಯಕ್ತಿಯ ಆತ್ಮಕ್ಕೆ ಶಾಂತಿ ಸಿಗಬೇಕು, ಮನೆಯವರು ಬರಲಿಲ್ಲ ಹೇಳುವಂಥದ್ದಲ್ಲ. ಏನು ನಮ್ಮ ರೀತಿ ರಿವಾಜಿದೆ ಆ ರಿವಾಜಿನಲ್ಲಿ ಆಗಬೇಕು ಹೇಳುವಂಥದ್ದು. ಆವಾಗ ಆಗಿರುವಂಥ ಒಂದು ನಮಗೆ ಏನು ಖಂಡಿತ ಹೇಳಿದರೆ, ಈ ಸ್ಮಶಾನದಲ್ಲಿ ಕೆಲಸ ಮಾಡುವವರಿದ್ದಾರೆ, ಅವರಿಗೆ ಯಾವುದೇ ಒಂದು ವ್ಯವಸ್ಥೆ ಇಲ್ಲ ಹೇಳುವಂಥದ್ದು. ಆವಾಗ ನಾವು ಹೌದು. ಆದರೆ ಒಂದೇ ಅಂತ ಹೇಳಿದರೆ, ಒಂದು ಕೊರೋನಾ ರೋಗಿ ಸತ್ತ ಮೇಲೆ ಆ ಬಾಡಿಯಿಂದ
ಯಾವುದೇ ರೋಗಾಣು ಹೊರಗೆ ಬರುವುದಿಲ್ಲ. ಅವ ಸತ್ತ ಕೂಡಲೇ ಆ ರೋಗಾಣು ಕೂಡ ಸಾಯ್ತದೆ ಅಂತ ಹೇಳ್ತಾರೆ. ಇದನ್ನು ನಾನು ಯಾಕೆ ಹೇಳಿದರೆ ನನ್ನ ಹತ್ರ ಒಬ್ಬರು ಕೇಳಿದ್ರು, ಅರೆ ಮಾರ ಗಣೇಶ್ ಸ್ಕೂಲಲ್ಲಿ ಪಿ ಕಿಟ್ ಹಾಕದೆ ಮಾಡ್ತಾರಲ್ಲ, ಎಣೆ ಸುಡ್ತಾರೆ ಹೇಳಿ. ನಾನು ಹೇಳಿದೆ, ಅಣ್ಣ ಅವರಿಗೆ ಒಂದು ಮಾಡ್ತಾರೆ ಅವರದ್ದು ಸೇವೆ, ಆದರೆ ಪಿ ಕಿಟ್ ಹಾಕಿ ಎಣೆ ಸುಡಬೇಕು ಹೇಳುವಂಥದ್ದಿಲ್ಲ. ಅದರಿಂದ ಅದು ಬರ್ನ್ ಆಗುವಾಗ ಯಾವುದೇ ಇದು ಇಲ್ಲ, ಪಿ ಹಾಕದೆ ಹಾಕ್ಬೋದು ಹೇಳಿ. ಆದರೆ ಅಲ್ಲಿ ಇರುವವರಿಗಾಗಿ ನಾವೆಂತ ಮಾಡಿದ್ದೇವೆ, ಫಸ್ಟಿಗೆ ಒಂದು 5 ಸ್ಮಶಾನದಲ್ಲಿ ದುಡಿಯುತ್ತಾ ಇರುವವರಿಗೆ, ಮತ್ತೆ ನಮ್ಮ ಒಂದು ಇವರ ಸೇವೆ ಎದುರಿನಲ್ಲಿ ನಮ್ಮದು ಏನಿಲ್ಲ ಕಾಣ್ತದೆ ನನಗೆ. ಹಾಗೆ ಇವರದು ಸೇರಿಸಿ ನಾವು ಅದನ್ನು 17 ಮಂದಿಗೆ ಇನ್ಶೂರೆನ್ಸ್ ಮಾಡಿದ್ದೇವೆ. ಸೇವಾಂಜಲಿ ಚಾರಿಟಬಲ್ ಟ್ರಸ್ಟ್, ಜೋಡುಮಠ ರಸ್ತೆ, ರಥಬೀದಿ, ಮಂಗಳೂರು. ಇದರ ವತಿಯಿಂದ ಮಂಗಳೂರಿನ ಕೊರೋನಾದ ಸಂದರ್ಭದಲ್ಲಿ ಬಹಳ ವಿಶೇಷವಾದ ಸೇವೆಯನ್ನು ನಮ್ಮ ಸೇವಾಂಜಲಿಯ ಎಲ್ಲ ಪದಾಧಿಕಾರಿಗಳು, ನಮ್ಮ ಮಿತ್ರರು ಮಾಡ್ತಾ ಇದ್ದಾರೆ. ಇವತ್ತು ಕೊರೋನಾದ 2ನೇ ಅಲೆಯ ಸಂದರ್ಭದಲ್ಲಿ ಮಂಗಳೂರಿನ ನಿರ್ಗತಿಕರಿಗೆ ಮತ್ತು ಕಾರ್ಮಿಕ ವರ್ಗದವರಿಗೆ, ರಸ್ತೆ ಬದಿಯಲ್ಲಿ ಇರುವಂಥ ಎಲ್ಲ ಬಂಧುಗಳಿಗೆ ದಿನನಿತ್ಯ ಮಧ್ಯಾಹ್ನ ಊಟ, ಸಾಯಂಕಾಲ ಉಪಹಾರ, ಅದೇ ರೀತಿ ರಾತ್ರಿ ಊಟವನ್ನು ಕೂಡ ಕೊಡುವಂಥ ಕೆಲಸ ಕಾರ್ಯಗಳನ್ನು ಭಾಳ ಯಶಸ್ವಿಯಾಗಿ ಸೇವಾಂಜಲಿಯ ನಮ್ಮೆಲ್ಲ ಪದಾಧಿಕಾರಿಗಳು ಮಾಡ್ತಾ ಇದ್ದಾರೆ. ಮಂಗಳೂರು ದಕ್ಷಿಣ ಶಾಸಕರಾಗಿರುವಂಥ ವೇದವ್ಯಾಸ್ ಕಾಮತ್ರವರ ಅಧ್ಯಕ್ಷತೆಯಲ್ಲಿರುವ ಸೇವಾಂಜಲಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇವತ್ತು ನಾವು ಇಲ್ಲಿ ನೆಹರು ಮೈದಾನ್ ಪರಿಸರದಲ್ಲಿರುವಂಥ ಫುಟ್ಪಾತಿನಲ್ಲಿ ಮೈದಾನಲ್ಲೆಲ್ಲ ಇರುವವರಿಗೆಲ್ಲ ಒಂದು ಟೀ ಶರ್ಟ್ ಕೊಡುವಂಥದ್ದು, ಮತ್ತು ಮಳೆಗಾಲದಲ್ಲಿ ತಲೆ ಒದ್ದೆ ಆಗದ ರೀತಿಯಲ್ಲಿ ಅವರಿಗೆ ಪ್ಲಾಸ್ಟಿಕ್ ಟೊಪ್ಪಿ ಕೊಡುವಂಥ ವ್ಯವಸ್ಥೆ. ಆನಂತರ ಅವರಿಗೆ ಸಹ ಒಂದು ಸ್ವೀಟ್ ತಿನ್ನಬೇಕು ಹೇಳುವಂಥ ಆಸೆ ಇರ್ತದೆ ಹೇಳೋದಕ್ಕೆ ಮಾಲ್ಪುರಿ. ಆನಂತರ ನಮ್ಮ ಇಲ್ಲಿದು ನೀರು ದೋಸೆ ಮತ್ತು ಅದಕ್ಕೆ ಕುರ್ಮಾ ಅದನ್ನು ಮಾಡಿ ತಂದಿದ್ದೇವೆ. ಅದರೊಟ್ಟಿಗೆ ಒಂದು ಎಂತ ಹೇಳಿದರೆ ಸೋಡಾ ಸರ್ಬತ್ ಕೂಡ ಅವರಿಗೆ ನೀಡುವಂಥ ವ್ಯವಸ್ಥೆ ಮಾಡಿದ್ದೇವೆ. 1ನೇ ಅಲೆಯಲ್ಲಿ ಕೂಡ ಇದನ್ನು ವಿಶೇಷತೆಯಲ್ಲಿ ಮಾಡಿದರು. ಈಗ 2ನೇ ಅಲೆಯಲ್ಲಿ ಕೂಡ ನಮ್ಮ ಟ್ರಸ್ಟ್ ಭಾಳ ಯಶಸ್ವಿಯಾಗಿ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಖುಷಿ ಆಗ್ತಾ ಇದೆ. ಇದರಲ್ಲಿ ಮಂಗಳೂರಿನಲ್ಲಿ ಕೆಲವು ವ್ಯಕ್ತಿಗಳು ಮನೆಯಲ್ಲಿ ಹಿರಿಯ ನಾಗರಿಕರಿದ್ದು ಅವರಿಗೆ ಊಟದ ಸಮಸ್ಯೆಗಳಿದ್ದರೂ ಕೂಡ ಅವರಿಗೆ ಅವರ ಮನೆಗೆ ಮುಟ್ಟಿಸುವಂಥ ಕೆಲಸ ಕಾರ್ಯಗಳನ್ನು ಕೂಡ ಸೇವಾಂಜಲಿಯ ನಮ್ಮ ಪದಾಧಿಕಾರಿಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಅಂಥ ಯಾವುದೇ ವ್ಯಕ್ತಿಗಳು ಅವರಿಗೆ ಆ ರೀತಿಯ ಅವಶ್ಯಕತೆ ಇದ್ದಲ್ಲಿ ನಮ್ಮ ಏನು ವಾರ್ ರೂಮ್ ನಂಬರ್ ಇದೆ ಅಥವಾ ನಮ್ಮ ಹೆಲ್ಪ್ ಡೆಸ್ಕ್ ಇದೆ, ಅದಕ್ಕೆ ಮಾಹಿತಿಯನ್ನು ಕೊಟ್ಟರೆ ಅದರಿಂದ ಅವರಿಗೆ ಪೂರೈಸುವಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತೇವೆ. ಈ ಒಂದು ವ್ಯಕ್ತಿಗಳಿಗೆ, ನಿರ್ಗತಿಕರಿಗೆ ಮತ್ತು ಇನ್ನಿತರ ವ್ಯಕ್ತಿಗಳಿಗೆ ಹಂತ ಹಂತವಾಗಿ ಪ್ರಾರಂಭದಲ್ಲಿ ಅವರಿಗೆ ಒಂದು ದಿವಸ ಶ್ಯಾಂಪು ಇರ್ಬೋದು, ಇಲ್ಲ ಅವರಿಗೆ ಮಾಸ್ಕ್ ಇರ್ಬೋದು, ಇಲ್ಲ ಇನ್ನಿತರ ಅವರಿಗೆ ಟೊಪ್ಪಿ ಇರ್ಬೋದು. ಹೀಗೆ ಎಲ್ಲ ವ್ಯವಸ್ಥೆಗಳನ್ನು ಒಂದು ದಿವಸ ಮಾಡಿದ್ದೇವೆ. ಒಂದು ದಿವಸ ಅವರಿಗೆ ಸಂಪೂರ್ಣವಾಗಿ ಅವರಿಗೆ ಟೀ ಶರ್ಟನ್ನು, ಎಲ್ಲ ನಿರ್ಗತಿಕರಿಗೆ ಟೀ ಶರ್ಟನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಕೂಡ ಮಾಡಿದ್ದೇವೆ. ಹಾಗೆ ಅದನ್ನು ಮಾತ್ರವಲ್ಲದೆ ನಮ್ಮ ಸೇವಾಂಜಲಿ ಕಡೆಯಿಂದ ಯಾವೆಲ್ಲ ವ್ಯಕ್ತಿಗಳು ಈ ಕೊರೋನಾದಿಂದ ಮೃತಪಟ್ಟಂಥ ವ್ಯಕ್ತಿಗಳಿಗೆ ಅಂತ್ಯ ಸಂಸ್ಕಾರಕ್ಕೆ ಕೈ ಜೋಡಿಸ್ತಾರೆ ಅಂಥವರಿಗೆ ವಿಶೇಷ ರೀತಿಯಲ್ಲಿ ವಿಮೆಯನ್ನು ಕೂಡ, ಇನ್ಶೂರೆನ್ಸನ್ನು ಕೂಡ ಮಾಡಿಸುವಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡಿಸಿದ್ದೇವೆ. ಈಗಾಗಲೇ ನಮ್ಮ ಅಂಥ ಬಂಧುಗಳಿಗೆ ಈಗಾಗಲೇ ಇನ್ಶೂರೆನ್ಸ್ ಮಾಡಿಸುವಂಥ ಕೆಲಸ ಕಾರ್ಯಗಳ ಪ್ರಕ್ರಿಯೆ ಪ್ರಾರಂಭವಾಗಿ 16 ಜನರಿಗೆ ಮಾಡಿದೆ. ಇನ್ನು ಕೆಲವಾರು ಜನರು ಅರ್ಜಿಯನ್ನು ಕೊಟ್ಟಿದ್ದಾರೆ, ತಕ್ಷಣ ಅದನ್ನು ಕೂಡ ಮಾಡುವವರಿದ್ದೀವಿ. ಮುಂದಿನ ದಿನಗಳಲ್ಲಿ ಆಕ್ಸಿಜನ್ನ ವ್ಯವಸ್ಥೆಯಲ್ಲಿ ಕೂಡ ವಿಶೇಷವಾದ ಆಕ್ಸಿಜನ್ನ ವ್ಯವಸ್ಥೆಗಳನ್ನು ದೊರಕಿಸಿಕೊಡುವಂಥ ಕೆಲಸ ಕಾರ್ಯಗಳನ್ನು ಕೂಡ ಸೇವಾಂಜಲಿ ವ್ಯವಸ್ಥಿತವಾದ ಕಾರ್ಯವನ್ನು ಮಾಡ್ತಾ ಇದೆ. ಅದಲ್ಲದೆ ಯಾರೋ ಒಂದು ವ್ಯಕ್ತಿ ಮೃತಪಟ್ಟಾಗ ಅವರ ದೇಹವನ್ನು ಅವರವರ ಊರಿಗೆ ಅಥವಾ ಅವರ ಮನೆಗೆ ಅಲ್ಲಿ ಅಂತ್ಯಕ್ರಿಯೆಯನ್ನು ಮಾಡಬೇಕು ಅಂತೇಳಿ ಇಚ್ಛಿಸುವಂಥ ವ್ಯಕ್ತಿಗಳು, ಇಲ್ಲ ಇಲ್ಲಿ ಮಂಗಳೂರಿನಲ್ಲಿ ಸ್ಮಶಾನಕ್ಕೆ ಹೋಗಿ ಅಂತ್ಯಕ್ರಿಯೆಯನ್ನು ಮಾಡಬೇಕು ಅಂತೇಳಿ ಇಚ್ಛಿಸುವಂಥ ವ್ಯಕ್ತಿಗಳಿಗೆ ಧರ್ಮಾರ್ಥವಾಗಿ
SDCC ಬ್ಯಾಂಕಿನವರು ಅವರ ಒಂದು ಆಂಬ್ಯುಲೆನ್ಸ್ ರೀತಿಯ ಸರ್ವಿಸ್ ಹೊಂದಿರುವಂಥ ಒಂದು ವಾಹನವನ್ನು ನಮಗೆ ಈ ಕೊರೋನಾ ಸಂದರ್ಭದಲ್ಲಿ ಉಪಯೋಗಿಸಿಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದರ ಮುಖಾಂತರ ನಾವು ಆ ಎಲ್ಲ ಅಂಥ ವ್ಯಕ್ತಿಗಳಿಗೆ ಧರ್ಮಾರ್ಥವಾಗಿ ಯಾವುದೇ ಹಣ ಇಲ್ಲದೆ ಆ ರೀತಿಯ ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ದೇವೆ. ಇದೆಲ್ಲ ಸೇವಾಂಜಲಿಯ ಕಾರ್ಯವನ್ನು ಹೆಚ್ಚಿನ ಕಡೆಗಳಲ್ಲಿ ಜನರು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ರೀತಿ 1 ತಿಂಗಳ ಮೊದಲು ನಾವು 1,000 ಮಂದಿಗೆ ಟೂತ್ಪೇಸ್ಟ್, ಬ್ರಷ್, ಸೋಪು, ಟವೆಲು ಮತ್ತು ಇದು ಕೊಟ್ಟಂಥ ವ್ಯವಸ್ಥೆ ಮಾಡಿದ್ದೆವು, ಎಲ್ಲರಿಗೆ ಕೊಟ್ಟಿದ್ದೆವು. ಈಗ ಇವತ್ತಿನಿಂದ ಈ ಟೀ ಶರ್ಟ್ ಕೊಡುವಂಥ ವ್ಯವಸ್ಥೆ ಆಗ್ತಾಯಿದೆ. ಇದರಿಂದ ಹೇಗೆ ಹೇಳಿದರೆ ನಮಗೆ ಒಂದು ಭಾರತದಲ್ಲಿ ಯಾರು ಹಸಿವಿನಿಂದ ಇರಬಾರದು ಹೇಳುವಂಥ ಏನಿದೆ ಆ ಒಂದು ಆತ್ಮನಿರ್ಭರ್ ಹೇಳುವಂಥ ವ್ಯವಸ್ಥೆಯಲ್ಲಿ ಈ ಒಂದು ಇವರಿಗೆ ಎಲ್ಲರಿಗೂ ಒಂದು ಈ ಎಲ್ಲ ವ್ಯವಸ್ಥೆಯನ್ನು ನೀಡುವಂಥ ಕೆಲಸ ಕಾರ್ಯಗಳನ್ನು ಸೇವಾಂಜಲಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಾವು ಮಾಡ್ತಾ ಇದ್ದೇವೆ. ಪ್ರಾರಂಭದ ದಿನದಿಂದ ಇವತ್ತಿನ ತನಕ, ಅದಲ್ಲದೆ ವಾರಕ್ಕೆ 2 ದಿವಸ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಕೂಡ ಊಟವನ್ನು ಕೊಡುವಂಥ ಕೆಲಸ ಕಾರ್ಯಗಳಿಗೆ ಕೂಡ ಜಿಲ್ಲಾಡಳಿತ ಆದೇಶವನ್ನು ಕೊಟ್ಟಿದೆ. ಅದನ್ನು ಕೂಡ ಕೊಡುವಂಥ ಕೆಲಸ ಕಾರ್ಯಗಳು ನಾವು ಮಾಡ್ತಾ ಇದ್ದೇವೆ. ಇದಲ್ಲದೆ ಇನ್ನಿತರ ಯಾವುದೇ ಕೆಲಸ ಕಾರ್ಯಗಳಿದ್ದಾಗ ನಮಗೆ ನೇರವಾಗಿ ನಮ್ಮ ಜಿಲ್ಲೆಯ ಈ ನಮ್ಮ ಮಂಗಳೂರಿನ ಸೇವಾಂಜಲಿಯ ವಾರ್ ರೂಮಿಗೆ ಇಲ್ಲ ಶಾಸಕರ ಗಮನಕ್ಕೆ ತಂದಾಗ ನಾವು ಇದನ್ನು ಯಶಸ್ವಿಯಾಗಿ ಮಾಡ್ತೇವೆ. ಅದಲ್ಲದೆ ಜನರಿಗೆ ಈ ಸೌಕರ್ಯವನ್ನು ಕೊಡುವಂಥ ಜವಾಬ್ದಾರಿಯುತವಾಗಿ ಒಂದು ಸಂಕಷ್ಟದ ಸಂದರ್ಭದಲ್ಲಿ ಜನರಿಗೆ ಇನ್ನಷ್ಟು ಒಂದು ಆತ್ಮಸ್ಥೈರ್ಯ ತುಂಬಿಸುವ ಹಾಗೆ ಕೌನ್ಸಿಲಿಂಗ್ ಮತ್ತು ಇನ್ನಿತರ ವ್ಯವಸ್ಥೆಗಳನ್ನು ಕೂಡ ಮಾಡಿಸುವಂಥ ಕೆಲಸ ಕಾರ್ಯಗಳನ್ನು ನಾವು ಕೈಗೆತ್ತಿಕೊಂಡಿದ್ದೇವೆ. ಅದು ಕೂಡ ಯಶಸ್ವಿಯಾಗಿ ಮಾಡ್ತಾ ಇದ್ದೇವೆ. ಹಾಗಾಗಿ ಯಾವುದೇ ಕಾರ್ಯಗಳು ಬಂದಾಗ ಅವರಿಗೆ ವಿಶೇಷವಾಗಿ ಗಮನವನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ನಮ್ಮ ಸೇವಾಂಜಲಿ ಮಾಡ್ತಾ ಇದೆ. ಹಾಗಾಗಿ ನನ್ನ ಸೇವಾಂಜಲಿಯ ಎಲ್ಲ ಪದಾಧಿಕಾರಿಗಳು, ವಿಶೇಷವಾಗಿ ನಮ್ಮ ಹನುಮಂತ ಕಾಮತ್ ಇರ್ಬೋದು, ನರೇಶ್ ಶೆಣೆ ಇರ್ಬೋದು, ನಮ್ಮ ಚೇತನ್ ಅವರು ಇರ್ಬೋದು, ಹಾಗೆ ನರೇಶ್ ಇನ್ನೊಬ್ಬರು ಪ್ರಭು ಅವರು ಇರ್ಬೋದು, ಹೀಗೆ ನಮ್ಮ ದೊಡ್ಡ ತಂಡಗಳಿದೆ. ಇವರೆಲ್ಲರೂ ಪಾಪ ಹಗಲು ಇರಲು ದುಡಿಯುವಂಥ ಕೆಲಸ ಕಾರ್ಯಗಳು. ಅದರಲ್ಲಿ ಕೂಡ ನಮ್ಮ ಪೊಲೀಸ್ ಕಮಿಷನರ್ ಅವರು ಅವರ ರೌಂಡ್ಸ್ನಲ್ಲಿ, ಪೊಲೀಸರ ರೌಂಡ್ಸ್ನಲ್ಲಿ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಈ ರೀತಿಯ ಅನ್ನ ಉಪಚಾರವನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ಶ್ಲಾಘಿಸಿದಂಥದ್ದು ಮತ್ತು ಅದರ ಬಗ್ಗೆ ವಿಶೇಷವಾಗಿ ಅವರೇ ವಿಡಿಯೋವನ್ನು ತೆಗೆದು ಕೆಲಸ ಕಾರ್ಯಗಳನ್ನು ಮೆಚ್ಚುಗೆ ವ್ಯಕ್ತಪಡಿಸುವಂಥದ್ದು ಕೂಡ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಹಾಗೆ ಇದೆಲ್ಲ ಒಂದು ಪ್ರೇರಣಾದಾಯಕವಾಗಿ ನಮ್ಮ ತಂಡ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ಬಹಳ ಖುಷಿ ಆಗ್ತದೆ. ಕೊರೋನಾ ಮುಕ್ತ ಜಗತ್ತು ಬೇಗನೆ ಆಗಲಿ. ಆದರೆ ಈ ಕೊರೋನಾ ಮುಕ್ತ ಆಗುವ ಮೊದಲು ಯಾವುದೇ ವಿಷಯದಲ್ಲಿ, ಯಾವುದೇ ಮದ್ದಿನ ವಿಷಯದಲ್ಲಿ ಆಗಲಿ, ಈಗ ನಮ್ಮದು ನಾವು ಆಕ್ಸಿಜನ್ ಇದ್ದುದು ವ್ಯವಸ್ಥೆ ಮಾಡಿದ್ದೇವೆ. ಈಗ ನಮ್ಮ ಅದಕ್ಕೆ ಸ್ಪೆಷಲಿಸ್ಟ್ಗಳನ್ನು ಕರ್ಕೊಂಡು ಬಂದಿದ್ದೇವೆ. ಆ ಆಕ್ಸಿಜನ್ ಸಿಲಿಂಡರ್ ಫಿಕ್ಸ್ ಮಾಡೋದು ಹೇಗೆ, ಅವರಿಗೆ ಆಕ್ಸಿಜನ್ ಕೊಡುವಂಥದ್ದು ಎಲ್ಲ. ಬಟ್ ಅದನ್ನು ನಾವೆಂತ ಮಾಡಿದ್ದೇವೆ ಹೇಳಿದರೆ, ಅದನ್ನು ನನಗೆ ಆಗ ಮರ್ತೋಯ್ತು. ನಾವು ಅದಕ್ಕೆ ಒಂದು ಡಾಕ್ಟ್ರ್ ಅವರನ್ನು ಒಂದು ಟೀಮ್ ಮಾಡಿದ್ದೇವೆ. ಯಾರಿಗೆ ಮನೆಯಲ್ಲಿದ್ದವರಿಗೆ ಆಕ್ಸಿಜನ್ನ ಅವಶ್ಯಕತೆ ಇದ್ದರೆ ಅವರು ಫೋನ್ ಮಾಡಿದರೆ ಅವರೊಟ್ಟಿಗೆ ನಮ್ಮ ಡಾಕ್ಟ್ರು ಅದನ್ನು ಅವರೊಟ್ಟಿಗೆ ಒಂದು ವಿಡಿಯೋ ಕಾಲ್ ಮಾಡಿ ಮಾತಾಡಿ ಅವರಿಗೆ ಅವಶ್ಯಕತೆ ಇದ್ದರೆ ಮಾತ್ರ ಅವರಿಗೆ ಆಕ್ಸಿಜನ್ ಕೊಡುವಂಥ ವ್ಯವಸ್ಥೆ ಕೂಡ ಸೇವಾಂಜಲಿ ಚಾರಿಟೇಬಲ್ ಟ್ರಸ್ಟಿನಿಂದ ಮಾಡಿದ್ದೇವೆ. ನಾ ಹೇಳೋದು ಜನರು ಯಾರು ಪೊಲೀಸ್ ಸಿಬ್ಬಂದಿಗಳಿಗೆ ಕೂಡ ಊಟ ಕೊಡ್ತೀರಿ? ಹೌದು, ನಾವು ಸ್ಟೇಷನ್ನಿಗೆ ಕೊಂಡೋಗಿ ಕೊಡ್ತೇವೆ. ಎಲ್ಲೆಲ್ಲಿ ಚೆಕ್ ಪಾಯಿಂಟ್ಗಳಿದೆ ಅಲ್ಲೆಲ್ಲ ಕೊಂಡೋಗಿ ಕೊಡ್ತೇವೆ. ನಾನು ಹೇಳೋದು ಜನರು ಕೊರೋನಾ ಮುಕ್ತ ನಮ್ಮ ಜಗತ್ತಾಗಲಿ, ನಮ್ಮ ದೇಶ ಆಗಲಿ, ಮಂಗಳೂರು ಕೊರೋನಾ ಮುಕ್ತವಾಗಲಿ. ಆದರೆ ಅಲ್ಲಿಯವರೆಗೆ ಏನಾದರೂ ನಿಮಗೆ ಸಹಾಯ ಸಹಕಾರದ ಅವಶ್ಯಕತೆ ಇದ್ದರೆ ಸೇವಾಂಜಲಿ ಚಾರಿಟೇಬಲ್ ಟ್ರಸ್ಟ್ ನಿಮ್ಮೊಂದಿಗೆ ಯಾವಾಗಲೂ ಇದೆ ಹೇಳುವಂಥ ಧೈರ್ಯ ನಿಮ್ಮಲ್ಲಿ ಇರಲಿ. ಒಟ್ಟಿನಲ್ಲಿ ಇಂಥ ಟ್ರಸ್ಟ್ ಅಥವಾ ಸಮಾಜಮುಖಿ ಸೇವಾ ಸಂಘಗಳು ಕೊಡುವಂಥ ಧೈರ್ಯ ತುಂಬ ಜನ ನಿರಾಶ್ರಿತರಿಗೆ ಅಥವಾ ಏನು ಆಶ್ರಯ ಇಲ್ಲದವರಿಗೆ ಅಥವಾ ನಿತ್ಯದ ಬದುಕಿನಲ್ಲಿ ಈ ಲಾಕ್ಡೌನಿಂದ ಊಟ ಸಿಗದೆ ಪರಿತಪಿಸೋರಿಗೆ ಒಂದು ಧೈರ್ಯ ಕೊಡುವಂಥದ್ದು ನಿಜ. ಅದು ಯಾವತ್ತೂ ಕೂಡ ನಾವು ಮನುಷ್ಯರಿಗೆ ಮಾಡುವಂಥ ಸೇವೆ. ನಾನು ನಿನ್ನೆ ಕೂಡ ಹೇಳಿದೆ, ಇದು ಟೆಸ್ಟಿಂಗ್ ಟೈಮ್. ನಮಗೆ ನಾವೆಷ್ಟು ಸೇವೆ ಮಾಡ್ತೇವೆ ಅಂತೇಳಿ ಭಗವಂತ ನೋಡ್ತಾ ಇದ್ದಾನಂತೇಳಿ. ಸೊ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಹಣದಿಂದಲೇ ಸೇವೆ ಮಾಡಬೇಕಂತಿಲ್ಲ, ಬೇರೆ ಬೇರೆ ರೀತಿಯಲ್ಲಿ ನಾವೆಲ್ಲರೂ ಕೂಡ ಈ ಸೇವಾ ಕಾರ್ಯದಲ್ಲಿ ಕೈ ಜೋಡಿಸೋಣ ಅಂತ ಹೇಳ್ತೀವಿ.